ಕಾನೂನು ಸುವ್ಯವಸ್ಥೆಗೆ ಹೆಸರಾಗಿರುವಂತಹ ಬೈಂದೂರು ಕ್ಷೇತ್ರದಲ್ಲಿ ಇಂತಹ ಘಟನೆ ನಡೆಯಬಾರದಿತ್ತು. ಉದಯ್ ಗಾಣಿಗ ಕೊಲೆ ಪ್ರಕರಣದ ತನಿಖೆಯ ಹಂತದಲ್ಲಿ ಇರುವುದರಿಂದ ಆರೋಪ ಹೊತ್ತಿರುವವರು ಎಲ್ಲಿ ಸಿಕ್ಕಿದ್ದಾರೆ, ಏನು ಮಾಡುತ್ತಿದ್ದಾರೆ ಅನ್ನೋದಕ್ಕಿಂತ ಉದಯ್ ಕುಟುಂಬಕ್ಕೆ ನ್ಯಾಯ ಸಿಗುವುದು ಮುಖ್ಯ ಎಂದು ಸಂಸದ BY ರಾಘವೇಂದ್ರ ಹೇಳಿದ್ದಾರೆ. ಈ ಬಗ್ಗೆ ಕುಂದಾಪುರದಲ್ಲಿ ಮಾತನಾಡಿದ ಅವರು, ಆರೋಪಿಗಳು ಎಲ್ಲಿ ಸಿಕ್ಕಿದ್ದಾರೆ ಎನ್ನುವುದು ಮುಖ್ಯವಲ್ಲ, ಮೃತರಾದ ವ್ಯಕ್ತಿ ನಮ್ಮ ಪಕ್ಷದ ಕಾರ್ಯಕರ್ತರು, ಕೊಲೆ ಆರೋಪವೂ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಬಂದಿದೆ. ಈ ಪ್ರಕರಣ ತನಿಖೆ ಹಂತದಲ್ಲಿ ಇರುವುದರಿಂದ ಅವರು ಎಲ್ಲಿ ಸಿಕ್ಕಿದ್ದಾರೆ, ಏನು ಮಾಡುತ್ತಿದ್ದಾರೆ ಅನ್ನೋದಕ್ಕಿಂತ ಉದಯ್ ಕುಟುಂಬಕ್ಕೆ ನ್ಯಾಯ ಸಿಗುವುದು ಮುಖ್ಯವಾಗಿದೆ. ಯಾವುದೇ ಭಯ ಹಿಂಜರಿಕೆ ಇಟ್ಟುಕೊಳ್ಳದೆ ಯಾರು ತಪ್ಪು ಮಾಡುತ್ತಿದ್ದಾರೋ ಅವರು ಒಪ್ಪಿಕೊಳ್ಳಬೇಕು. ಪ್ರಕರಣ ತನಿಖೆ ಹಂತದಲ್ಲಿ ಇದೆ, ಯಾವುದೇ ಹಸ್ತಕ್ಷೇಪ ಆಗಿಲ್ಲ ಎಂದರು. ಯಾವುದೇ ಒಂದು ಇದರಲ್ಲಿ ಇಂಟರ್ಫಿರೆನ್ಸ್ ಯಾರಿಂದಲೂ ಕೂಡ ಇಲ್ಲ. ಇದರಲ್ಲಿ ಏನು ಈಗ ತನಿಖೆ ಹಂತದಲ್ಲಿದೆ, ಏನು ತನಿಖೆಯಾಗಿ ಏನು ಕಾನೂನು ಪ್ರಕಾರ ಏನು ಪೊಲೀಸ್ ಇಲಾಖೆ ಕ್ರಮ ತೆಗೆದುಕೊಂಡು ಇಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರನ್ನ ಅವರು ಕೂಡ ನಮ್ಮ ಪಕ್ಷದ ತೀರ್ಕೊಂಡರು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತ, ಆರೋಪನು ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರ ಮೇಲೆ ಬಂದಿದೆ. ಸೊ ಇದು ತನಿಖೆ ಹಂತದಲ್ಲಿ ಇರೋದ್ರಿಂದ ಇದರಲ್ಲಿ ಅವ್ರು ಎಲ್ಲಿದ್ರು ಏನಾಗಿದ್ರು ಅನ್ನೋಕ್ಕಿಂತ ನನ್ನ ಪ್ರಕಾರ ಇನ್ಫರಿಟಿ ಕಾಂಪ್ಲೆಕ್ಸ್ ಇಲ್ದಂಗೆ ಯಾರು ತಪ್ಪು ಮಾಡಿದ್ರೆ ಅದು ಒಪ್ಕೊಳ್ಳೇಬೇಕಾದ ಕಾನೂನು ಅದು ಅದರದೇ ಆದಂಥ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡು ಕೆಲಸವನ್ನು ಮಾಡಿದೆ. ಶಾಂತಿ ಸುವ್ಯವಸ್ಥೆಗೆ ಹೆಸರಾದಂಥ ನಮ್ಮ ಕ್ಷೇತ್ರ ಇದೆ. ಈ ಕ್ಷೇತ್ರದಲ್ಲಿ ಇಂಥ ಘಟನೆ ನಡೀಬಾರ್ದಿತ್ತು. ನಿನ್ನೆ ಅಂಥ ದುರ್ಘಟನೆ ನಡೆದಿದೆ ಅಂತ ನಮಗೂ ಕೂಡ ಬೆಳಗ್ಗೆ ಗೊತ್ತಾದ ಮೇಲೆ, ಅದರಲ್ಲೂ ವಿಶೇಷವಾಗಿ ಗೌರವಂತ ಶಾಸಕರು ಬೇರೆ ಬೇರೆ ಒಂದು ಕಾರ್ಯಕ್ರಮಕ್ಕೋಸ್ಕರ ಬೆಂಗಳೂರಿನಲ್ಲಿತ್ತು. ಅವ್ರು ಕಿವಿಗೆ ಬೀಳ್ತಿದ್ದಂಗೆ ಅಲ್ಲಿಂದ ಧಾವಿಸಿ ನಿನ್ನ ಅಂತ್ಯ ಸಂಸ್ಕಾರದಲ್ಲೂ ಕೂಡ ಪಾಲ್ಗೊಂಡು ಆ ಕುಟುಂಬಕ್ಕೆ ಧೈರ್ಯ ಹೇಳುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಆದರೆ ತಮ್ಮ ಮುಖಾಂತರ ಇಷ್ಟು ಮಾತ್ರ ನಾನು ಹೇಳ್ತೀನಿ, ಒಬ್ಬ ಕಾರ್ಯಕರ್ತನ ಒಂದು ಸಾವೇನು ಈ ಸಂದರ್ಭದಲ್ಲಿ ಆಗಿದೆ. ಇದ್ರ ಬಗ್ಗೆ ಸಮಗ್ರವಾದಂಥ ತನಿಖೆ ಆಗಬೇಕು, ನಿಷ್ಪಕ್ಷೀಯವಾಗಿ ತನಿಖೆ ಆಗಬೇಕು. ಇದರಲ್ಲಿ ಯಾವುದೇ ಇನ್ಫ್ಲೂಯೆನ್ಸ್ ಆಗಲಿ ಯಾವುದೂ ಕೂಡ ಇಲ್ಲದೆ ಯಾರು ತಪ್ಪನ್ನು ಮಾಡಿದ್ದಾರೆ ಅವರಿಗೆ ಸಹಜವಾಗಿ ಕಾನೂನಿನ ಒಂದು ಏನು ಕಾನೂನು ಏನು ಪ್ರಕಾರ ಕೈ ತೆಗೆದುಕೊಳ್ಬೇಕು.